ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಏನಾದರೂ ರುಚಿಕರವಾದಂಥ ಖಾದ್ಯಗಳು ಬೇಕು. ಮಧ್ಯಾಹ್ನ ಹೊಟ್ಟೆ ಹಸಿತಾ ಇರುವಾಗಂತೂ ಯಾವಾಗಲೂ ಫಸ್ಟ್ ಥಾಟ್, ನನಗಂತೂ ಬೇಗ ಹಸಿವಾಗ್ತಾ ಇದೆ ಅಂತ ಹೇಳಿದರೆ ಫಸ್ಟ್ ಥಾಟ್ ಬರೋದು ಸ್ವೀಟ್ ಡಿಶ್. ಏನಾದರೂ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಈಗ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸೊ ಯಾವ ಅಡುಗೆ ಮಾಡ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಇವತ್ತಿನ ನಮ್ಮ ಅತಿಥಿ ನಿಧಿಯವರು. ಸೊ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ವೆಲ್ಕಮ್ ಟು ದ ಶೋ ನಿಧಿ. ನಮಸ್ತೆ. ನಮಸ್ತೆ. ಸೊ ಏನು ಮಾಡ್ಕೊಂಡಿದ್ದೀರಿ? ಬನ್ನಿ. ನಾನು ಈಗ ಸೆಕೆಂಡ್ ಇಯರ್ ಡಿಗ್ರಿ ಬಿಕಾಮ್. ಓಕೆ. ಸೊ ನಾನು ಕೂಡ ಬಿಕಾಮೇ ಕಲ್ತಿದ್ದು. ಹಾಂ. ಸೊ ಯಾವ ಕಾಲೇಜಲ್ಲಿ ಕಲಿತಾ ಇದ್ದೀರಿ? ಆಗ್ನೆಸ್ ಅಲ್ಲಿ. ಓಕೆ. ಸೊ ಗರ್ಲ್ಸ್ ಕಾಲೇಜ್ ಅಲ್ವಾ? ಸೊ ಎಲ್ಲ ಗರ್ಲಿ ಟಾಕ್ಸ್ ಜಾಸ್ತಿ ಇರುತ್ತೆ. ಓಕೆ. ಸೊ ಅದನ್ನೇ ಮಾತಾಡ್ಕೊಂಡು ನಾವು ಕೂಡ ಅಡುಗೆ ಮಾಡೋಣ. ಓಕೆ. ಎಸ್. ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ನಾನಿವತ್ತು ಸೀತಾಫಲ ಪಾಯಸ ಮಾಡ್ತಿದ್ದೇನೆ. ಸೀತಾಫಲದ ಪಾಯಸ ಸೂಪರ್. ನನಗಂತೂ ಹಸಿವಾಗ್ತಾ ಇತ್ತು. ಅದ್ರ ಜೊತೆಗೆ ಸ್ವೀಟ್ ಏನಾದರೂ ಬೇಕು ಅಂತ ಈಗ ತಾನೇ ಹೇಳಿದೆ. ಸೊ ಸ್ವೀಟ್ ಮಾಡ್ತಾ ಇದ್ದೀರಿ. ಡನ್. ಸೊ ಡೋಂಟ್ ವೇಸ್ಟ್ ಟೈಮ್. ಸೊ ಸೀತಾಫಲದ ಪಾಯಸ ತಿಂದಿಲ್ಲ ಇದುವರೆಗೂ. ಖರ್ಜೂರದಾಗಿದೆ, ಬಾಳೆಹಣ್ಣದು ಕೂಡ ಮಾಡಿದ್ದಾರೆ, ಬೇರೆ ಬೇರೆ ಡಿಫ್ರೆಂಟ್ ಪಾಯಸ ಮಾಡಿದ್ದಾರೆ. ಇದು ಸೀತಾಫಲದ್ದು. ಸರಿ, ಹೇಗಿರುತ್ತೆ ಟೇಸ್ಟ್ ನೋಡೇ ಬೇಡೋಣ. ಆ್ಯಸ್ ಇಟ್ ಈಸ್ ಫ್ರೂಟ್ ಅಷ್ಟೊಂದು ಖುಷಿ ಆಗಲ್ಲ ನನಗೆ. ಸೊ ನೋಡೋಣ ಇದು ಪಾಯಸದಲ್ಲಿ ಹೇಗಾಗುತ್ತೆ. ಸ್ಟಾರ್ಟ್ ಮಾಡೋಣ. ಎಸ್, ಶುರು ಮಾಡಿ. ಮೊದಲಿಗೆ ಇದು ಪ್ಯಾನ್ ತಗೊಳ್ಳಿ. ಇದಕ್ಕೆ ನಾನೀಗ ಅರ್ಧ ಲೀಟರಷ್ಟು ಹಾಲು ಹಾಕ್ತಿದ್ದೆ. ಸೊ ಫಸ್ಟ್ ಅದು ಕಾಯಬೇಕಾಗುತ್ತೆ. ಸೊ ನಿಧಿ, ನೀವು ಬಿಕಾಮ್ ಸ್ಟೂಡೆಂಟ್, ನಿಮಗೆ ತುಂಬ ಟಫ್ ಅನ್ಸೋದು ಯಾವುದು ಸಬ್ಜೆಕ್ಟ್? ನನಗೆ ಎಕನಾಮಿಕ್ಸ್ ಟಫ್ ಇದೆಯಾ? ಓ, ಸೊ ಅದು ಸ್ವಲ್ಪ ಈಸಿ ಅಲ್ವಾ? ಆರಾಮ್ಸೆ. ಸೊ ಎಲ್ಲೆಲ್ಲಿದ್ದು ಕತೆ ಹಾಕಿ ಅಲ್ಲಿ ಬರುತ್ತೆ ಅದನ್ನು. ಸೊ ಎಕನಾಮಿಕ್ಸ್ ಸ್ವಲ್ಪ ನಾವು ಬ್ರಾಡಾಗಿ ಥಿಂಕ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಹಾಂ. ಸೊ ನಮ್ಮ ಕಾಲೇಜಲ್ಲಿ ಮ್ಯಾಮ್ ಇದ್ದರು, ಎಕನಾಮಿಕ್ಸ್ ಮ್ಯಾಮ್. ಸೊ ನಾನಂತೂ ಐ ಯೂಸ್ ಟು ಅಡ್ಮೈರರ್. ಸೊ ಅವ್ರು ಹೇಳ್ಕೊಡೋ ಸ್ಟೈಲು ಚೆನ್ನಾಗಿತ್ತು, ಹೇಳ್ಕೊಡೋದು ಬೇಗ ತಲೆಗೂ ಹೋಗ್ತಾಯಿತ್ತು, ಅವ್ರು ನೋಡೋದಕ್ಕೂ ತುಂಬ ಚೆನ್ನಾಗಿದ್ರು. ಹಾಗಾಗಿ ಕುದೀತಾ ಬಂತು. ಹೌದು. ಈಗ ನೆಕ್ಸ್ಟ್ ನಾನು ಇದಕ್ಕೆ ಬಾಯ್ಲ್ ಮಾಡಿದ ಅಕ್ಕಿ ಹಾಕ್ತಾ ಇದ್ದೇನೆ. ಅನ್ನ ಅಕ್ಕಿ ಹೋಗಿ ಅನ್ನ ಆಗಿದೆ ಈಗ. ಇದು ಬಾಸ್ಮತಿ ತಗೊಂಡಿದ್ದೇನೆ. ಓಕೆ. ಬಾಸ್ಮತಿ ಅನ್ನ. ಸೊ ಕುಕ್ಕಿಂಗ್ ಇಷ್ಟ ನಾನಿದ್ದಿ? ಹೌದು, ತುಂಬ ಇಷ್ಟ. ಯಾವುದು ಹೆಚ್ಚಾಗಿ ತುಂಬ ಖುಷಿಯಲ್ಲಿ ಮಾಡ್ತೀರಿ ಡಿಶ್? ನಾನ್ ವೆಜ್. ಓ, ಮತ್ತೆ ಯಾಕೆ ನಾನ್ ವೆಜ್ ಮಾಡಲಿಲ್ಲ? ಓಕೆ. ಸ್ವಲ್ಪ ಈಸಿ ಆಗಲಿ ಅಂತೇಳಿ. ಓಕೆ. ಸೊ ನಾನ್ ವೆಜ್ ಮಾಡುವ ಫಸ್ಟ್ ಯಾರು? ಬಕ್ರಾ ಚೆನ್ನಾಗಿ ಬರುತ್ತಾ? ಹೇಗೆ, ಯಾವುದರಿಂದ ನೋಡಿ ಮಾಡ್ತೀರಿ ಯೂಶಲಿ? ನಾನು ನನ್ನ ಓನ್. ನಿಮ್ಮದು ಓನಾ? ವೆರಿ ಗುಡ್. ಎಷ್ಟು ಡಿಶ್ ಟ್ರೈ ಮಾಡಿದಿರಿ ಇದುವರೆಗೂ? ತುಂಬ ಆಗಿದಾ? ಯಾವಾಗ? ಎವ್ರಿ ಸಂಡೇ ಡೈಲಿ? ಓ, ವೆರಿ ನೈಸ್. ಸೊ ಡೈಲಿ ಕಿಚನ್ಗೆ ಹೋಗಿ ಬಿಡ್ತಾರೆ ಅಮ್ಮ. ಸೊ ಸ್ವೀಟ್ ಕೂಡ ಆಗಾಗ ಮಾಡ್ತಾ ಇರ್ತೀರಾ? ಸ್ವೀಟ್ ಸ್ವಲ್ಪ ಕಮ್ಮಿ. ಸರಿ, ಹಾಗಾದ್ರೆ ಸ್ವಲ್ಪ ಜಾಗ್ರತೆಯಲ್ಲಿ ಟೇಸ್ಟ್ ಮಾಡಬೇಕು ನಾನು. ಹಾಂ. ಈಗ ನೆಕ್ಸ್ಟ್ ಸಕ್ಕರೆ. ಸೊ ಆ್ಯಕ್ಚುಲಿ ಇಷ್ಟೇ ಮಾಡ್ತಾರೆ. ಹಾಲು, ಅದಕ್ಕೆ ಅನ್ನವನ್ನು ಹಾಕಿ ಮತ್ತು ಸಕ್ಕರೆ, ಅದಕ್ಕೆ ಮೀಠಾ ಚಾವಲ್ ಅಂತ ಬೇರೆ ಹೇಳ್ತಾರೆ. ಸೊ ಆ ಥರನೂ ಮಾಡ್ಕೊಳ್ಬೋದು ಇನ್ಸ್ಟೆಂಟ್. ಸೊ ನನಗೆ ತುಂಬ ಸ್ವೀಟ್ ತಿನ್ನಬೇಕು ಇಷ್ಟ ಆಯಿತು ಅಂತ ಹೇಳಿದರೆ ಈಸಿ ಇಷ್ಟೇ ಮಾಡ್ಕೊಳ್ಳೋದು, ಬೇರೆ ಏನೂ ಎಕ್ಸ್ಟ್ರಾ ಹಾಕಲ್ಲ. ಅದು ತೀರಾ ಸ್ವಲ್ಪ ಡ್ರೈ ಆಗಿ ಬರುತ್ತೆ. ಸೊ ಅದು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಇಷ್ಟೇ ಕೆಲಸ ಆಯಿತಾ? ಆಮೇಲೆ ಮೇಲಿಂದ ಸ್ವಲ್ಪ ಸ್ಯಾಫ್ರನ್ ಎಲ್ಲ ಹಾಕಬೇಕು.
ಚೆನ್ನಾಗಿರುತ್ತೆ. ಈಗ ಸೀತಾಫಲದ್ದು ಪಲ್ಪ್ ಹಾಕ್ತೇನೆ. ಸಾಧಾರಣ ಒಂದು ಸೀತಾಫಲ ಸಾಕಾಗುತ್ತಾ? ಇಲ್ಲ, ಇದು ನಾನು 4 ತಗೊಂಡಿದ್ದೆ. 4? ಓಕೆ, 4 ಸೀತಾಫಲ ಆದರೆ ಇಷ್ಟು ನಿಮಗೆ ಪಲ್ಪ್ ಸಿಗುತ್ತೆ. ಸೊ ಸೀತಾಫಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ, ಇಲ್ಲಾಂದ್ರೆ ಹಾಳಾಗುತ್ತಾ? ಬೇಕಾಗಿಲ್ಲ. ಈಗ ಇನ್ನೊಂದು ಸಣ್ಣ ತವದಲ್ಲಿ ಕ್ಯಾಶು ಮತ್ತೆ ಇದು ಫ್ರೈ ಮಾಡ್ಕೊಳ್ಳೋದಾ? ಈ ಕಡೆ ಇಡ್ತೀನಿ. ಸೊ ಅದು ಆ ಕಡೆ ಕುದೀತಾ ಇರುತ್ತೆ, ನಾನು ಕೂಡ ಸ್ವಲ್ಪ ಕೆಲಸ ಮಾಡ್ಕೊಳ್ತೀನಿ. ಹಾಗಾದ್ರೆ ಎಸ್, ಕೊಡಿ. ಮೊದಲಿಗೆ ತುಪ್ಪ ಅರ್ಧ ಹಾಕ್ಲಾ? ಹಾಂ, ಸಾಕಲ್ಲ ಇಷ್ಟು? ಹಾಂ, ಸಾಕು. ಸೊ ಅದು ಕುದಿ ಬಂತು, ಇದನ್ನು ಡೈರೆಕ್ಟ್ ಅದಕ್ಕೆ ಹಾಕಿದರೆ ಮುಗೀತಾ ಕೆಲಸ? ನೆಕ್ಸ್ಟ್ ದ್ರಾಕ್ಷಿ. ಓಕೆ, ಮತ್ತೆ ಗೋಡಂಬಿ. ಹಾಂ, ಹೌದು. ಸೊ ಫಸ್ಟ್ ಯಾವಾಗಲೂ ನಾವು ಗೋಡಂಬಿ ಹಾಕ್ಕೊಳ್ಬೇಕಾಗತ್ತೆ, ಬಿಕಾಸ್ ಅದು ಟೈಮ್ ಕನ್ಸ್ಯೂಮ್ ಆಗುತ್ತೆ. ದ್ರಾಕ್ಷಿ ಆದರೆ ನಿಮಗೆ ಬೇಗ ಫ್ರೈ ಆಗುತ್ತೆ. ಸೊ ಇಟ್ ಸಾಫ್ಟ್ ಅಲ್ವಾ, ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದು ಸ್ವಲ್ಪ ಫಸ್ಟ್ ಹಾಕ್ಕೊಳ್ಬೇಕು. ಸೊ ಡೈರೆಕ್ಟ್ ಇದು ಫ್ರೈ ಮಾಡಿ ಅದಕ್ಕೆ ಹಾಕ್ಕೊಳ್ಳೋದಾ? ಹೌದು. ದ್ರಾಕ್ಷಿ ಎಷ್ಟು ಬೇಗ ಫ್ರೈ ಆಯಿತು. ಸೊ ಇದು ಆಫ್ ಮಾಡ್ಕೊಳ್ಳೋಣ. ಹಾಕ್ಲಾ ಅದಕ್ಕೆ? ಹಾಂ, ಹಾಕಿ. ಸೊ ಸೀತಾಫಲ್ ಪಾಯಸ ಇಸ್ ಡನ್, ರೆಡಿ. ಲಾಸ್ಟಿಗೆ ಏಲಕ್ಕಿ ಹುಡಿ ಅಲ್ಲ? ಓ, ಇನ್ನೂ ಇದೆ. ಏಲಕ್ಕಿ ಹುಡಿ. ಇದಕ್ಕೆ ನಾನು ಸಕ್ಕರೆ ಸಹ ಮಿಕ್ಸ್ ಮಾಡಿದ್ದೇನೆ ಸ್ವಲ್ಪ. ಆಯಿತು. ಹಾಂ, ರೆಡಿ. ಓಕೆ, ಡನ್. ಸೊ ಸರ್ವ್ ಮಾಡ್ಕೊಳ್ಳೋಣ ಇನ್ನು. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿ. ಬಿಸಿ ಬಿಸಿಯಾದ ಸೀತಾಫಲ ಪಾಯಸ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಅರೋಮಾದಲ್ಲಿ ಮೀಠಾ ಚಾವಲ್ದು ಆ ಫ್ಲೇವರ್ ಇದೆ, ಬಟ್ ಟೇಸ್ಟಲ್ಲಿ ಹೇಗೆ ಮತ್ತೆ ನೋಡಿ. ಎಸ್, ಬಿಸಿ ಬಿಸಿ ಆದಂಥ ಸೀತಾಫಲ ಪಾಯಸ ರೆಡಿಯಾಗಿದೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸೀತಾಫಲದ ಪಾಯಸ ತಯಾರಿಸುವ ವಿಧಾನ: ಮೊದಲು ಹಾಲನ್ನು ಕುದಿಸಿಕೊಂಡು ಬೆಳ್ತಿಗೆ ಅನ್ನ, ಸಕ್ಕರೆ ರುಚಿಗೆ ಅನುಸಾರವಾಗಿ ಹಾಕಿ ಕುದಿಸಿ, ಕುದಿ ಬಂದ ನಂತರ ಸೀತಾಫಲವನ್ನು ಹಾಕಿ ಕುದಿಸಿಕೊಂಡು ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ ಹಾಕಿ ಕಲಸಿ. ಈಗ ಬಿಸಿ ಬಿಸಿ ಸೀತಾಫಲದ ಪಾಯಸ ಸವಿಯಲು ಸಿದ್ಧ. ಸೂಪರ್ ಆಗಿದೆ. ಸೀತಾಫಲ ಹಾಗೆ ಫ್ರೂಟ್ ಹಾಗೆ ಪಲ್ಪ್ ಸಿಗ್ತಾ ಇದೆ, ತುಂಬ ಚೆನ್ನಾಗಿದೆ. ವೆರಿ ನೈಸ್. ಹಾಂ, ಸೊ ನಾನು ಇದನ್ನೆಲ್ಲ ಖಾಲಿ ಮಾಡ್ಕೊಂಬರ್ತೀನಿ. ಅಷ್ಟೊತ್ತು ನೀರು ತಗೊಳ್ಳಿ. ಸಣ್ಣ ಬ್ರೇಕ್. 1.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಹಾಫ್ ಅ ಸ್ಪೂನ್ ಗರಂ ಮಸಾಲ, ಹಾಫ್ ಅ ಸ್ಪೂನ್ ಚಾಟ್ ಮಸಾಲ, ಓಕೆ, ಅರ್ಧ ಸ್ಪೂನ್ ಪೆಪ್ಪರ್, ಫಾರ್ ಟೇಸ್ಟ್ ಸಾಲ್ಟ್ ಸ್ವಲ್ಪ ಸಾಕು. ಈಗ ಇದು ರೆಡಿ ಆಯಿತು. ಈಗ ಇದು ಬ್ರೆಡ್ ಕ್ರಮ್ಸನ್ನು ಇಲ್ಲಿರ್ತೇನೆ. ಮೊದಲಿಗೆ ಪನ್ನೀರನ್ನು ಇದರಲ್ಲಿ ಡಿಪ್ ಮಾಡಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಸಿಹಿಯಾದ ಸೀತಾಫಲ್ ಪಾಯಸ ಆಯಿತು. ಸೊ ಸೀತಾಫಲ್ ಪಾಯಸ ಪಲ್ಪ್ ಹಾಗೆ ಸಿಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ನಿಧಿ, ಈಗ ಯಾವ ರೆಸಿಪಿ? ಈಗ ಫಿಂಗರ್ ಫ್ರೈಸ್ ಮಾಡ್ತಿದ್ದೇನೆ. ಪನ್ನೀರ್ ಫಿಂಗರ್ಸ್. ಓ ಓಕೆ. ಸೊ ಯಾವಾಗಲೂ ಫಿಶ್ ಫಿಂಗರ್ಸ್, ಚಿಕನ್ ಫಿಂಗರ್ಸ್ ಎಲ್ಲ ಮಾಡ್ತಾರೆ. ಸೊ ಇದು ಪನ್ನೀರಿಂದ. ಡನ್. ಶುರು ಮಾಡೋಣ. ಇದು ನಿಮ್ಮದೇ ಇನೋವೇಟಿವ್, ನನಗೆ ಗೊತ್ತು. ಎಸ್, ಶುರು ಮಾಡಿ.
1.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಹ್ಞೂ ಹಾಫ್ ಅ ಸ್ಪೂನ್ ಗರಂ ಮಸಾಲ, ಹಾಫ್ ಅ ಸ್ಪೂನ್ ಚಾಟ್ ಮಸಾಲ, ಓಕೆ ಅರ್ಧ ಸ್ಪೂನ್ ಪೆಪ್ಪರ್, ಫಾರ್ ಟೇಸ್ಟ್ ಸಾಲ್ಟ್, ಸ್ವಲ್ಪ ನೀರು ಬೇಕು. ನೀರು ಹಾಕ್ಕೊಳ್ಬೇಕಾ? ಹಾಂ ಹೌದು, ಸ್ವಲ್ಪ. ಓಕೆ ಈಗ ಅದನ್ನು ಮಿಕ್ಸ್ ಮಾಡ್ತೇನೆ. ಹ್ಞೂ ಈಗ ನೆಕ್ಸ್ಟ್ ಪನ್ನೀರನ್ನು ಇದಕ್ಕೆ ಹಾಕ್ತೇನೆ, ಮಿಕ್ಸ್ ಮಾಡ್ತೇನೆ ಹಾಕಿ. ಸೊ ಅದರಲ್ಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದು. ಓಕೆ ಅಷ್ಟರಲ್ಲಿ ಎಣ್ಣೆ ಕಾಯಲಿಕ್ಕೆ. ಡೀಪ್ ಫ್ರೈ? ಹಾಂ ಹೌದು. ಸೊ ನಿಧಿ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಗೊತ್ತಾ? ಹೆಲ್ದಿ ಟೇಸ್ಟಿ ಆಯಿಲ್, ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ನೀವೇನೇ ಡೀಪ್ ಫ್ರೈಡ್ ಐಟಮ್ ತಿನ್ನಿ, ಸೊ ಇಟ್ಸ್ ಕೊಲೆಸ್ಟ್ರಾಲ್ ಫ್ರೀ. ಹಾಗಾಗಿ ಎಷ್ಟು ಬೇಕಷ್ಟು ತಿನ್ಬೋದು, ಸೊ ಟೆನ್ಷನ್ ಫ್ರೀ ಆಗಿ. ಓಕೆ, ನಮ್ಮ ಮನೆಯಲ್ಲಿ ಕೂಡ ಇದೇ ಯೂಸ್ ಮಾಡಿ. ಹೌದಾ? ಮತ್ತಿನ್ನೇನು ಹೆಚ್ಚಿಗೆ ಹೇಳಬೇಕು ಅಂತ ಇಲ್ಲ. ಓಕೆ, ಹೇಗೆ ಅನ್ಸುತ್ತೆ ಟೇಸ್ಟ್? ತುಂಬ ಒಳ್ಳೆದಾಗ್ತದೆ, ಚೆನ್ನಾಗಿರುತ್ತಲ್ಲ? ಸೊ ಕುಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೊದಲಿಗೆ 4 ಟೀ ಸ್ಪೂನ್ ಅಷ್ಟು ಮೈದಾ, ನೆಕ್ಸ್ಟ್ 2 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್, ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ. ಸೊ ಇದು ಬಹುಶಃ ಡಿಪ್ಗೆ. ಹೌದು, ಅದನ್ನು ಡಿಪ್ ಮಾಡಿ ಇದು ಮಾಡ್ಕೊಳ್ಳೋದು. ಸ್ವಲ್ಪ ಪೆಪ್ಪರ್. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಸಾಕು. ಈಗ ಇದು ರೆಡಿ ಆಯಿತು. ಈಗ ಇದು ಬ್ರೆಡ್ ಕ್ರಮ್ಸನ್ನು ಇಲ್ಲಿರ್ತೇನೆ. ಮೊದಲಿಗೆ ಪನ್ನೀರನ್ನು ಇದರಲ್ಲಿ ಡಿಪ್ ಮಾಡಿ, ಮತ್ತು ಬ್ರೆಡ್ ಕ್ರಮ್ಸಲ್ಲಿ ಹೊರಳಿಸ್ಬೇಕು. ಓಕೆ, ಎಣ್ಣೆ ಕಾದು ಡೈರೆಕ್ಟ್ ಹಾಕೊಳ್ಳೋದಾ? ಹಾಂ ಹೌದು, ಹಾಕಿ. ಸೊ ಈ ಥರ ಎಲ್ಲ ಇನೋವೇಟಿವ್ ಡಿಶ್ ಮಾಡುವಾಗ ಯಾರ ಮೇಲೆ ಎಲ್ಲ ಟ್ರಯಲ್ ಫಸ್ಟ್? ಅಪ್ಪ ಮತ್ತು ಅಮ್ಮ. ಹಾಂ, ಓಕೆ. ಸೊ ಯಾರು ಕರೆಕ್ಟ್ ಕ್ರಿಟಿಕ್ ನಿಮ್ಮಲ್ಲಿ? ನಿಮ್ಮ ತಂದೆಯ ತಾಯಿಯ? ಅಪ್ಪ. ಅಪ್ಪನಾ? ಅದರಲ್ಲೂ ತಂದೆಯಂದ್ರಿಗೆ ಹೆಣ್ಮಕ್ಳು ಏನು ಮಾಡಿದ್ರು ಖುಷಿ ಅನಿಸುತ್ತೆ. ಸೊ ಸ್ವಲ್ಪ ಅವರು ಏನಿದ್ರು ಅದಕ್ಕೆ ಹೇಳ್ತಾರೆ, ಕರೆಕ್ಟ್ ಆಗಬೇಕಲ್ವಾ ನೆಕ್ಸ್ಟ್ ಅದಕ್ಕೆ. ಆ್ಯಂಡ್ ಯಾರ ಕ್ರಿಟಿಕನ್ನು ನೀವು ಫಸ್ಟ್ ಕಾಯ್ತಾ ಇರ್ತೀರಿ? ಅಮ್ಮ ಹೇಳೋದನ್ನು ಕಾಯ್ತಾ ಇರ್ತೀರಾ, ಅಪ್ಪ ಹೇಳೋದನ್ನು ಕಾಯ್ತಾ ಇರ್ತೀರಾ? ಜಾಸ್ತಿ ಅಮ್ಮ. ಅಮ್ಮ ಹೇಳಿದನು ಚೆನ್ನಾಗಿದೆ ಅಂತ ಹೇಳೋದು, ಯಾರು ಸುಮ್ಮನೆ ಹೇಳೋದು ಕೇಳ್ತೀರಾ? ಆ್ಯಕ್ಚುಲಿ ಯಾರು ಕರೆಕ್ಟ್ ಕ್ರಿಟಿಕ್ ಕೊಡ್ತಾರಲ್ಲ, ದಟ್ ವಿಲ್ ಬಿ ಬೆಸ್ಟ್. ಯಾಕೆಂತ ಹೇಳಿದರೆ ನಮ್ಮ ತಪ್ಪಿನಲ್ಲೇ ನಾವು ಕಲಿಯೋದಕ್ಕೆ ಸಾಧ್ಯ. ಸೊ ಎಲ್ಲಿ ತಪ್ಪಾಗಿದೆ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಕರೆಕ್ಟ್ ಅಲ್ವಾ? ಹೌದು. ಸೊ ಇದು ಕೆಲವೊಂದು ಆಗಿದೆ, ತೆಗಿಲ್ಲ? ಹಾಂ, ಆಯ್ತು. ಸೊ ಅಂದರೆ ಪನ್ನೀರ್ ಹೆಚ್ಚು ಬೇಯಬೇಕಂತ ಇಲ್ಲ, ಔಟರ್ ಕ್ರಸ್ಟ್ ಮಾತ್ರ. ಓಕೆ, ತೆಗಿತೀನಿ ಇದು. ಆಯ್ತು. ಸಾಕು. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಕಾಯಿಸ್ಕೊಂಡ್ರೆ ಆಯಿತು. ಸೊ ಸಡನ್ನಾಗಿ ನೋಡ್ತಾ ಇದ್ದರೆ ಇಟ್ ಲುಕ್ಸ್ ಲೈಕ್ ಈ KFC ಚಿಕನ್ದು ಬರುತ್ತಲ್ಲ ಅದೇ ರೀತಿ ಕಾಣ್ತಾ ಇದೆ. ವಾವ್, ಗುಡ್. ಎಸ್, ಸರ್ವ್ ಮಾಡಿ. ಈಗ ಕ್ರಿಸ್ಪಿಯಾದ ಪನ್ನೀರ್ ಫಿಂಗರ್ಸ್ ರೆಡಿ. ಎಸ್, ಹಾಟ್ ಆ್ಯಂಡ್ ಸ್ಪೈಸಿ ಅನಿಸುತ್ತೆ ಬಿಕಾಸ್ ಮ್ಯಾರಿನೇಷನ್ ಹಾಕಿ ಕಾಣ್ತಾ ಇತ್ತು.
ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿ ಪನ್ನೀರ್ ಫಿಂಗರ್ಸ್ ರೆಡಿ ಇದೆ. ಯೂಶ್ವಲಿ ಫಿಶ್ ಫಿಂಗರ್ಸ್, ಚಿಕನ್ ಫಿಂಗರ್ಸ್ ತಿಂದೇ ಇರ್ತೀವಿ. ಈಸಿಯಾಗಿ ಮಾಡೋದು ಅಂತ ಹೇಳಿದರೆ ಪನ್ನೀರ್ ಫಿಂಗರ್ಸ್ ಈಸಿ ಇದೆ, ಟೇಸ್ಟಿ ಕೂಡ ಆಗಿರ್ಬೋದು. ಬಿಕಾಸ್ ಮ್ಯಾರಿನೇಷನ್ ನೋಡ್ತಾ ಇರುವಾಗ ನನಗೆ ಹಾಗೆ ಅನ್ನಿಸ್ತಾ ಇದೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ಜಟ್ಪಟ್ ಅಂತ ನೋಡ್ಕೊಂಡು ಬನ್ನಿ. ಪನ್ನೀರ್ ಫಿಂಗರ್ಸ್ ತಯಾರಿಸುವ ವಿಧಾನ: ಮೊದಲು 2 ರಿಂದ 3 ಚಮಚದಷ್ಟು ಮೆಣಸಿನ ಪುಡಿಗೆ ಅರ್ಧದಷ್ಟು ಗರಂ ಮಸಾಲ, ಅರ್ಧ ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಹಾಕಿ ಕಲಸಿ. ನಂತರ ಉದ್ದನೆ ತುಂಡು ಮಾಡಿದ ಪನ್ನೀರನ್ನ ಕಲಸಿ 5 ನಿಮಿಷ ಮ್ಯಾರಿನೇಟ್ ಮಾಡಿಕೊಳ್ಳಿ. ಆನಂತರ ಇನ್ನೊಂದು ಬೌಲ್ನಲ್ಲಿ ಮೈದಾ ಹಿಟ್ಟಿಗೆ ಅದರ ಅರ್ಧದಷ್ಟು ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು ಪುಡಿ, ಸ್ವಲ್ಪ ನೀರನ್ನು ಹಾಕಿ ತೆಳುವಾಗಿ ಕಲಸಿಕೊಳ್ಳಿ. ಬಳಿಕ ಮ್ಯಾರಿನೇಟ್ ಮಾಡಿದ್ದ ಪನ್ನೀರನ್ನ ಮೈದಾ ಹಿಟ್ಟಿನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರೆಯಿರಿ. ಈಗ ಬಿಸಿ ಬಿಸಿ ಪನ್ನೀರ್ ಫಿಂಗರ್ಸ್ ಸವಿಯಲು ಸಿದ್ಧ. ಎಸ್ ನಿಧಿ, ಪನ್ನೀರ್ ಫಿಂಗರ್ಸ್ ರೆಡಿ ಆಗಿದೆ. ಸೊ ಇನೋವೇಟಿವ್ ಡಿಶ್, ನಿಮ್ಮದು ಟೇಸ್ಟ್ ನೋಡಿ. ಎಸ್, awesome. ಔಟರ್ ಲೇಯರ್ ಕ್ರಿಸ್ಪಿ. ಸೊ ಪನ್ನೀರ್ ಪೂರ್ತಿ ಹಾಗೆ ಶೇಪ್ ಅದರ ಹಾಗೇ ಇದೆ. ಆ್ಯಂಡ್ ಒಳಗೆ ತೀರಾ ಅದು ಸಾಫ್ಟ್ ಕೂಡ ಆಗಿದೆ. ಸೂಪರ್ಬ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಏನಾದರೂ ಡಿಪ್ ಇದ್ದರೆ ಅದರಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗನ್ನಿಸ್ತು ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ತುಂಬ ಖುಷಿ ಆಯಿತು. ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದ್ದೇನೆ ಇವತ್ತು ಬರ್ತಿದ್ದೇನೆ ಅಂತ. ಓ, ವೆರಿ ನೈಸ್. ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು. ಸೊ ಫ್ರೆಂಡ್ಸ್ ಹತ್ರ ಹೇಳಿದ್ರಿ, ಯಾವಾಗಲೂ ಇದನ್ನು ಕೂಡ ಮಾಡಿಕೊಡ್ತೀರ ಅವ್ರಿಗೆ? ಇಲ್ಲ ಇಲ್ಲ, ಪನ್ನೀರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬೇಡ ಅಲ್ವಾ? ಓಕೆ, ಬಟ್ ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ, ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಟ್ಟಿದ್ರಿ. ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಸೊ ಕುಕಿಂಗ್ ಹಾಬಿ ಇಸ್ ಟೂ ಗುಡ್. ಸೊ ಯಾಕೆ ಅಂತ ಹೇಳಿದರೆ ಇದು ಮೈಂಡ್ ಕೂಡ ರಿಲೀಫ್ ಸಿಗುತ್ತೆ. ಸೊ ಏನೇ ಟೆನ್ಷನ್ ಇದ್ದರೂ ಕೂಡ ಸೊ ಇದನ್ನು ಕಂಟಿನ್ಯೂ ಮಾಡಿ. ಓಕೆ, ಕುಕಿಂಗ್ ಪ್ಯಾಷನ್ ಯಾರಿಗೆಲ್ಲ ಇದೆ, ಖಂಡಿತವಾಗ್ಲೂ ಕುಕಿಂಗ್ ಇಸ್ ದಿ ಬೆಸ್ಟ್ ಟೆನ್ಷನ್ ರಿಲೀವ್ ಮಾಡೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಕುಕಿಂಗ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೊಸ ಹೊಸ ರೆಸಿಪಿ ಕೂಡ ನಮಗೂ ಕೂಡ ಸಿಗುತ್ತೆ. ನಿಮ್ಮಲ್ಲಿ ಇಂಥ ಹೊಸ ಹೊಸ ರೆಸಿಪಿ ಇದ್ದರೆ ಖಂಡಿತವಾಗ್ಲೂ ಬಂದು ನಮಗೂ ಕೂಡ ಹೇಳ್ಕೊಡಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಎಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.